ನಾನು ದಿನಕರ ತೋಳಾರ್, ರಿಟೈರ್ಡ್ ಪ್ರಿನ್ಸಿಪಾಲ್, ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಕಟ್ಟೆಮಕ್ಕಿ ಇದರ ಆಡಳಿತ ಸಮಿತಿಯ ಅಧ್ಯಕ್ಷ. ಈ ಒಂದು ಕಟ್ಟೆಮಕ್ಕಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ 35 ವರ್ಷಗಳನ್ನೇ ಕಳೆದಿದೆ. ಅದಕ್ಕೂ ಮೊದಲು ಬಹುಶಃ ಇದೊಂದು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಸ್ಥಳ ಮಹಿಮೆ ಹಾಗೂ ಇದು ಹಿಂದಿನ ಕಾಲುದಾರಿಯ ಕಾಲದಿಂದಲೂ ದೇವಸ್ಥಾನ ಮತ್ತು ಇಲ್ಲಿ ದೇವರ ಮಹಿಮೆ ಹಾಗೆ ಬ್ರಹ್ಮಲಿಂಗೇಶ್ವರನ ಅಸ್ತಿತ್ವ ಅನ್ನುವಂಥದ್ದು ಎಲ್ಲ ಜನರಿಗೆ ತಿಳಿದು ಬಂದು 35 ವರ್ಷಗಳ ಹಿಂದೆ ಗರ್ಭಗುಡಿ ನಿರ್ಮಾಣವಾಗಿ ರಸ್ತೆಯ ಪಕ್ಕದಲ್ಲೇ ಇರುವುದರಿಂದ ಈ ರೀತಿಯ ವ್ಯವಸ್ಥೆ ಮತ್ತು ಜೀರ್ಣೋದ್ಧಾರ ಹೆಚ್ಚಿನ ಕಾರ್ಯವನ್ನು ಮಾಡಿ ಕೆಲಸವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗದೆ ಮೊನ್ನೆ ರಸ್ತೆಯ ಕಾಮಗಾರಿ ಅನ್ನುವಂಥದ್ದು ಈಗ ಮುಗಿದ ನಂತರ ಈ ದೇವಸ್ಥಾನವನ್ನು ರಸ್ತೆಯ ಪಕ್ಕದಿಂದ ಈಗಿರುವ ಗರ್ಭಗುಡಿಯಿಂದ ಒಂದು 50 ಫೀಟ್ ಪೂರ್ವಕ್ಕೆ ಅದೇ ನೇರದಲ್ಲಿ ಪೂರ್ವಕ್ಕೆ ಪಶ್ಚಿಮಕ್ಕೆ ಗರ್ಭಗುಡಿಯನ್ನು ಈಗ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದೆ. ಆ ಪ್ರಯುಕ್ತ ಏಪ್ರಿಲ್ 1ರಂದು ಆರೂಢ ಪ್ರಶ್ನೆಯೊಂದಿಗೆ ತೊಟ್ಟೊಟ್ಟು ವಾಸುದೇವ ಜೋಯಿಸರ ನೇತೃತ್ವದಲ್ಲಿ ನೆರವೇರಿ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ಮುಗಿದು ಹಾಗೆ ಈ ಸ್ಥಳದ ಒಂದು ವಿಶೇಷತೆ ಇರುವುದರಿಂದ ಹೊಸ ಗರ್ಭಗುಡಿ ಅನ್ನುವಂಥದ್ದು 15 ಅಡಿ ಆಳದಿಂದ ಬರಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಈ ಒಂದು ಗರ್ಭಗುಡಿಯನ್ನು ನಾವು ಹಿಂದಿನ ವಿಜಯನಗರ ರಾಜರ ವಾಸ್ತುಶಿಲ್ಪ ಶೈಲಿಯ ದೇವಸ್ಥಾನದ ಅಡಿಪಾಯದ ಮಾದರಿಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಬ್ರಹ್ಮನ ಸಂಕಲ್ಪದಿಂದ ಶುರು ಮಾಡಿದೆವು. ಈ ಶಿಲಾಮಯ ಅಡಿಪಾಯ ಗರ್ಭಗುಡಿ ಮಾತ್ರವಲ್ಲ, ಶಿಲಾಮಯ ಅಡಿಪಾಯವನ್ನು ಈಗಾಗಲೇ ಮುಗಿಸಿ ಗರ್ಭಗುಡಿಯನ್ನು ಕೂಡ ಶಿಲಾಮಯ ಗರ್ಭಗುಡಿ ನಿರ್ಮಾಣದ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಇವತ್ತು ನಮ್ಮ ದೇವಸ್ಥಾನದ ದಾನಿಗಳಾದಂಥ ಮಾರಣಕಟ್ಟೆ ಮಂಜರ ನೇತೃತ್ವದಲ್ಲಿ ಇವತ್ತು ಶಿಲಾಮೂರ್ತ ನೆರವೇರಿದೆ. ಹಾಗೂ ಇನ್ನು ಮುಂದೆ ಗರ್ಭಗುಡಿ ಅನ್ನುವಂಥದ್ದು ಕೆಲಸ ಪ್ರಾರಂಭವಾಗಲಿಕ್ಕಿದೆ. ಮಳೆಗಾಲ ಆದ್ದರಿಂದ ಇನ್ನೊಂದು ಸ್ವಲ್ಪ ದಿನದ ಬಿಡುವನ್ನು ಕೊಟ್ಟು ಗರ್ಭಗುಡಿ ನಿರ್ಮಾಣಕ್ಕೆ ನಾವು ಚಾಲನೆಯನ್ನು ಕೊಡಲಿಕ್ಕಿದ್ದೇವೆ. ಹಾಗಾಗಿ ಈ ಒಂದು ಬ್ರಹ್ಮಲಿಂಗೇಶ್ವರ ದೇವರ ಮಹಿಮೆಯಿಂದ ಎಲ್ಲ ಈ ಕಾರ್ಯಕ್ರಮ ಈ ಮಧ್ಯದ ಮಳೆಗಾಲದಲ್ಲಿಯೂ ಕೂಡ ಈ ಒಂದು ಕೆಲಸ ನೆರವೇರಿ ಈ ಹಂತಕ್ಕೆ ಬಂದು ಮುಟ್ಟಿದ್ದೇ ಅದೊಂದು ದೇವರ ಸಂಕಲ್ಪ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವು ಈ ಒಂದು ಯೋಜನೆಯನ್ನು 80 ಲಕ್ಷ ರೂಪಾಯಿ ಯೋಜನೆಯನ್ನು ಹಾಕಿ ಈ 80 ಲಕ್ಷ ರೂಪಾಯಿ ಯೋಜನೆ ಆದರೂ ಕೂಡ ಒಟ್ಟಾರೆ ಯೋಜನೆ ಆದರೂ ಕೂಡ 50 ಲಕ್ಷ ರೂಪಾಯಿ ನಮಗೆ ಬೇರೆ ಬೇರೆ ಕಡೆಯಿಂದ ಒದಗಿ ಬಂದಲ್ಲಿ ನಾವು ಬರುವ ಒಂದು ಫೆಬ್ರವರಿ ಮಾರ್ಚಿನ ಹಾಗೆ ಹೊಸ ಗರ್ಭಗುಡಿ ನಿರ್ಮಾಣ ಮಾಡಿ